ಶಬ್ದ ಮಾಲಿನ್ಯ ನಿಯಂತ್ರಣ ಕಾನೂನಿನ ಕಟ್ಟುನಿಟ್ಟಿನ ಜಾರಿಗೆ ಕ್ರಮವನ್ನ ಕೈಗೊಳ್ಳಲಾಗುವುದು. ರಾತ್ರಿ 10 ರಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಯಾವುದೇ ಧ್ವನಿವರ್ಧಕಗಳ ಬಳಕೆಗೆ ಅವಕಾಶ ಇಲ್ಲ. ಬೇರೆ ಸಮಯದಲ್ಲಿ ಧ್ವನಿವರ್ಧಕಗಳ ಬಳಕೆಗೆ ಅನುಮತಿಯನ್ನು ಪಡೆದಿರಬೇಕು. 15 ದಿನದಲ್ಲಿ ಅನುಮತಿ ಪಡೆಯದೇ ಇದ್ರೆ ಚರ್ಚ್, ಮಸೀದಿ, ದೇವಾಲಯ ಎನ್ನುವ ತಾರತಮ್ಯ ಇಲ್ಲದೆ ಧ್ವನಿವರ್ಧಕವನ್ನ ಕಿತ್ತು ಹಾಕಲಾಗುವುದು ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಸರ್ಕಾರದ ಮಾರ್ಗಸೂಚಿ ಉಲ್ಲಂಘಿಸಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಈ ನಡುವೆ ಅತಿ ಹೆಚ್ಚು ಕಾರ್ಯಕ್ರಮಗಳು ನಡೆಯುವ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಜನತೆ ಕಂಗಾಲಾಗಿದ್ದಾರೆ. ಅದರಲ್ಲೂ ಕಲಾವಿದರು ಈ ಆದೇಶದಿಂದ ಕೊಂಚ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಜಾತ್ರೆ, ನೇಮೋತ್ಸವ, ಆಟ, ನೇಮ, ಕೋಲ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮನೋರಂಜನಾ ಕಾರ್ಯಕ್ರಮಗಳು ಇರಲೇಬೇಕು. ಆದರೆ ಸರ್ಕಾರದ ಈ ಆದೇಶ ಗೊಂದಲ ಮೂಡಿಸಿದೆ. ಯಕ್ಷಗಾನ, ನಾಟಕ, ಬಯಲಾಟ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಮೈಕ್ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ಕಲಾವಿದರಲ್ಲೂ ಇದು ಆತಂಕಕ್ಕೆ ಕಾರಣವಾಗಿದೆ. ರಾತ್ರಿ 10 ರಿಂದ ಬೆಳಿಗ್ಗೆ 6 ಗಂಟೆ ತನಕ ಮೈಕ್ ಬಳಸುವಂತಿಲ್ಲ ಎಂದು ಆದೇಶದಲ್ಲಿದೆ. ಅದರಲ್ಲೂ ಒಳಾಂಗಣದಲ್ಲಿ ಮಾತ್ರ ಪರವಾನಗಿಯೊಂದಿಗೆ ಮೈಕ್ ಬಳಸಬಹುದು ಎಂದಿದೆ. ಆದರೆ ಯಕ್ಷಗಾನ, ಬಯಲಾಟ, ನಾಟಕ ನಡೆಯುವುದೇ ಸಂಜೆ 6 ರಿಂದ ಬೆಳಗಿನ ತನಕ. ಅಲ್ಲದೆ ಒಂದೇ ಕಡೆ ಸತತ 15 ದಿನಗಳಿಗಿಂತ ಹೆಚ್ಚು ದಿನ ಪ್ರದರ್ಶನ ಇದ್ರೆ ಪರವಾನಗಿ ನೀಡಲಾಗುವುದಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ರಂಗಭೂಮಿ ನಿರ್ದೇಶಕ, ನಟ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಕೊರೋನಾದಿಂದ ಚೇತರಿಸಿಕೊಂಡು ಕಲಾವಿದರು ಒಂದಷ್ಟು ಕಾರ್ಯಕ್ರಮಗಳನ್ನು ನೀಡೋ ಹೊತ್ತಿನಲ್ಲೇ ಇದೀಗ ಸರ್ಕಾರ ಮತ್ತೆ ಮೈಕ್ ಅನ್ನೋ ವಿಚಾರವನ್ನ ಮುಂದಿಟ್ಟಿದೆ. ರಾತ್ರಿ 10 ರಿಂದ ಬೆಳಿಗ್ಗೆ 6ರವರೆಗೆ ಮೈಕಿಗೆ ಹಲವು ನಿರ್ಬಂಧಗಳನ್ನು ಹಾಕಿದೆ. ಇದು ಕಲಾವಿದರಲ್ಲೂ ಕೂಡ ಒಂದಷ್ಟು ಆತಂಕ ಮತ್ತು ಕಳವಳಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಏನ್ ಹೇಳ್ತೀವಿ ಸರ್? ನಾನು ಹೇಳೋದು, ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಲೇಬೇಕು. ಆದ್ರೆ ನನಗೆ ಅನಿಸುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಬರ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ಹೇಳುದೇನಂತ ಹೇಳಿದ್ರೆ, ಅವರು ಆಲಿಂಗ್ ಕಮ್ಮಿ ಮಾಡಿ ಅಂತ ಹೇಳೋದು ಎಲ್ಲರೂ ಈಗ, ಅಲ್ವಾ? ಹಲೋ, ಕೇಳಿಸ್ತಾ ಇದೆಯಲ್ಲ? ಯಕ್ಷಗಾನ, ನಾಟಕ ಕಾರ್ಯಕ್ರಮಗಳಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿರ್ಬಂಧ ಬರ್ಲಿಕ್ಕಿಲ್ಲ ಅಂತ ಹೇಳೋದು ಅಷ್ಟೇ. ಮತ್ತೆ ಒಂದು ವೇಳೆ ಬಂದ್ರೆ ಆ ಕಾನೂನಿಗೆ ನಾವು ಗೌರವಿಸ್ಬೇಕು ಅಷ್ಟೇ, ಬೇರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಾಗಿ ನಾಟಕ, ಯಕ್ಷಗಾನ ಅಥವಾ ಯಾವುದೇ ಕಾರ್ಯಕ್ರಮ ಇರಲಿ ನಡೆಯುವುದೇ ರಾತ್ರಿ ಅವಧಿಯಲ್ಲಿ. ಆದ್ರೆ ಸರ್ಕಾರ ಇಂತಹ ಸಂದರ್ಭದಲ್ಲೇ ಮೈಕ್ ನ ಕಡಿವಾಣ ಹಾಕೋದು ಎಷ್ಟು ಸರಿ ಅಂತ? ಅಲ್ಲ ನೋಡಿ, ಈಗ ಯಾವುದಕ್ಕೆ ಬಂದದ ಹೇಳಿದ್ರೆ, ಧಾರ್ಮಿಕ ಇದಕ್ಕೆ ಬಂದದೆ. ಎಲ್ಲ ಧರ್ಮದ ಇದು ದಿನನಿತ್ಯ ಇದು ಮಾಡುವಂತದ್ದು. ಏನು, ನಮ್ಗೆ ಎಷ್ಟು ಆಲ್ಯೂಮ್ ಬೇಕು ಅಷ್ಟು ಆಲ್ಯೂಮ್ ಅಲ್ಲಿ ನೀವು ಅದನ್ನು ಇದು ಮಾಡಿ ಅಂತ ಹೇಳಿದ್ರೆ ಅದು ಕರೆಕ್ಟ್. ಅದು ಪಕ್ಕದಲ್ಲಿ ಮನೆ ಇದ್ದವರಿಗೆ ತೊಂದರೆ ಆಗುವಂತದ್ದು. ಮತ್ತೆ ಸಾಂಸ್ಕೃತಿಕ ಯಕ್ಷಗಾನ ಕಾರ್ಯಕ್ರಮಗಳು ಈಗ ಒಂದು ಜಾಗದಲ್ಲಿ ಆಗ್ತಿದ್ರೆ ದಿನನಿತ್ಯ ಅದೇ ಜಾಗದಲ್ಲಿ ಆಗೋದಿಲ್ಲಲ್ಲ, ಅದಕ್ಕೇನು ತೊಂದರೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ನಾವು ಸರಿ ತಪ್ಪು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಕೋರ್ಟ್ ಏನು ಆದೇಶ ನೀಡ್ತೋ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ನಾಳೆ ನಾಟಕವನ್ನು ಮಾಡ್ಲೇಬಾರ್ದು ಅಂತ ಹೇಳಿದ್ರೆ ನಾವು ಅದಕ್ಕೆ ಏನು ಬೇರೆ ದಾರಿ ಹುಡುಕ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಯಕ್ಷಗಾನವನ್ನು ಮಾಡ್ಲೇಬಾರ್ದು ಅಂತ ಹೇಳಿದ್ರೆ ಬೇರೆ ದಾರಿ ಹುಡುಕ್ಬೇಕು. ಅದು ಸಾಧ್ಯ ಆಗ್ಲಿಕ್ಕಿಲ್ಲ ಆ ತರ. ಓಕೆ, ಧನ್ಯವಾದ ಸರ್.